ಯಾರಿಗೆ ಎಲ್ಲ ರಿಟೈನಿಂಗ್ ವಾಲ್ ಸಿಗುವುದಿಲ್ಲ, ವೆರಿ ಲಿಮಿಟೆಡ್ ರಿಟೈನಿಂಗ್ ವಾಲ್ ಇರ್ತದೆ ಅಲ್ಲ. ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಎಸೆನ್ಷಿಯಲ್ ಮನೆ ಬೀಳ್ತದೆ ಅನ್ನೋ ಸಿಚುವೇಶನ್ ಅಲ್ಲಿ ಮಾತ್ರ ರಿಟೈನಿಂಗ್ ವಾಲ್ ಮಾಡ್ತಾರೆ, ಎಲ್ಲ ಕಡೆ ರಿಟೈನಿಂಗ್ ವಾಲ್ ಮಾಡೋದಿಲ್ಲ. ಸೊ ಎಲ್ಲರಿಗೂ ರಿಟೈನಿಂಗ್ ವಾಲ್ ಬೇಕಾಗ್ತದೆ, ಆದರೆ ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆ ಅದನ್ನು ಅವ್ರನ್ನ ಕರೆದಿರೋ ವಿಚಾರ ಅಷ್ಟೇ. ನಾವು ಆನಂತರ ರಸ್ತೆ ಮಾಡೋದು, ಅವರು ಅಗಿಯುವುದು, ಆನಂತರ ಮನೆಯವರು ಕಂಪ್ಲೇಂಟ್ ಮಾಡೋದು, ನಿಮಗೆ ನೀವು ಅಲ್ಲಿ ಪ್ರಮುಖರು ಯಾರೆಲ್ಲ ಇದ್ದಾರೆ ಇವ್ರ ಹತ್ರ ಅವರು ಕಂಪ್ಲೇಂಟ್ ಮಾಡೋದು, ಕರೆದ ಉದ್ದೇಶ ಇದೆ. ನಾವು ಈಗ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಅವರು ಇದ್ದಾರೆ, ನಾವು ಒಮ್ಮೆ ನೋಡ್ಕೊಂಡು ಹೋಗಿ ಮನೆ ಹತ್ತಿರ ಇರೋದು ರೋಡ್ ಸೈಡಲ್ಲಿ ಅರ್ಧ ಗಂಟೆ ಟೈಮ್ ಇರುತ್ತೆ. ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರು ಅಲ್ಲಲ್ಲಿ ನಿಲ್ಲಿಸಲಿಕ್ಕಿಲ್ಲ, ರೋಡ್ ಸೈಡಲ್ಲಿ ಹತ್ತಿರ ಇರುವವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಅಟ್ಲೀಸ್ಟ್ ನಿಮಗೆಲ್ಲ, ನೀವು ದೂರ ದೂರ ಮನೆ ಇರೋರು, ಮನೆ ರೋಡ್ ಸೈಡಲ್ಲಿ ಹತ್ತಿರ ಇರೋರಿಗೆ ತೊಂದರೆ ಆಗಬಾರ್ದು. ನಾಳೆ ನಾವು ಅಶೋಕ್ ರೈಗಳಿಗೆ ಓಟು ಕೊಟ್ಟಿದ್ದೇನೆ, ನನಗೆ ತೊಂದರೆ ಆಯಿತು ಅಂತ ಹೇಳ್ಬಾರ್ದು. ಯಾರಾದಿದ್ದರೆ ನೀವು ತಿಳಿಸಿದ್ರಾ, ಅವರಿದ್ದರೆ ಅವ್ರ ವಿಚಾರಗಳನ್ನು ತಿಳಿಸ್ಬೇಕು. ನಾವು ಅವ್ರ ಹತ್ರ ಇವಾಗಲೇ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ, ಆಮೇಲೆ ಬಂದು ಪುನಃ ನೀವು ಇಲ್ಲಿ ರಿಟೈನಿಂಗ್ ಆಗಬೇಕು, ಇದು ಆಗಬೇಕು, ಇಲ್ಲಿ ಏರಬೇಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಲ್ರೆಡಿ ನಾನು ಮಾರ್ಕ್ ಆಗಿದೆ. ಆ ಹತ್ತಿರದ ಮನೆ ಅವರಿಗೆ ಸೆಂಟ್ರಲ್ ಲೈನ್ ಎಲ್ಲ ಗೊತ್ತಾಗಲ್ಲ. ನಾವು ಈಗ ಹೋಗುವಾಗ ಎಲ್ಲೆಲ್ಲಿ ಮನೆ ರೋಡ್ ಸೈಡ್ ಹತ್ತಿರ ಇದೆ ನೀವು ಅದನ್ನು ನಮಗೆ ತೋರಿಸಬೇಕು. ಎಲ್ಲೆಲ್ಲಿ ನಾವು ರಿಟೈನಿಂಗ್ ವಾಲ್ ಪ್ಲಾನ್ ಮಾಡಿದ್ದೀವಿ ಅದನ್ನು ನಾವು ಇವರಿಗೆ ತಿಳಿಸ್ತೀವಿ. ಒಂದು 2-3 ದಿವಸದಲ್ಲಿ ಅವ್ರು ಮತ್ತೆ ನಮಗೆ ಏನಾದರೂ ಚಿಕ್ಕ ಪುಟ್ಟ ವಿಚಾರಗಳನ್ನು ಇದ್ರೆ ಹೇಳಿ ನೀವು. ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ, ಇನ್ನೊಂದು ಪಕ್ಷದ ವಿಚಾರ ಇಲ್ಲ. ನಾವು ಎಲ್ರಿಗೂ ತೊಂದರೆ ಆಗದ್ರೆ ನಾವು ಕೆಲಸ ಮಾಡಬೇಕು. ಈಗ ನೀವು ಇದನ್ನು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೇಕು. ಆಗೋದಿದ್ರೆ ಆಗ್ತದೆ, ಆಗೋದಿದ್ರೆ ಆಗುದಿಲ್ಲ. ನೀವು ಯಾವಾಗ ಮುಗಿಸ್ತೀರಿ, ಈ ಥರ ರಾಶಿ ಹಾಕೊಂಡು ಡಿವೈಡರ್ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಬಾಕಿ ಕೆಲಸ ಯಾವಾಗ ಕಂಪ್ಲೀಟ್ ಮಾಡ್ತೀರಿ, ಸರಿಯಾಗಿ ಮಾಹಿತಿ ಕೊಡಿ. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲ ಡ್ರೈನ್ ಬ್ಲಾಕ್ ಆಗಿದೆ. ಇನ್ನು ಮಳೆಗಾಲದಲ್ಲಿ ನೀವು ಮಾಡಿದ ರಸ್ತೆನೂ ಉಳಿಯುವುದಿಲ್ಲ, ಮತ್ತು ನಿಮಗೂ ತೊಂದರೆ, ಬಾಕಿಯವರಿಗೆಲ್ಲ ತೊಂದರೆ. ಡ್ರೈನ್ ಎಲ್ಲ ಹೇಗಿದೆ, ಈಗ ಡ್ರೈನ್ ಮಾಡೋದು ಯಾರ್ದು ಕೆಲಸ? ಇವರು ನೋಡಿ, 4 ಕಲ್ಲು ಹಾಕಿದರೆ ಇನ್ನು ಅದನ್ನು ಕಲ್ಲು ಇಡಲಿಕ್ಕೆ ಆ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲೆಲ್ಲ ಕಲ್ಲಿದೆ ಅಲ್ವಾ? ನೀವು ನೋಡಿ, ಅಲ್ಲಿ ರೋಡಲ್ಲಿ ನೋಡಿ ಮಧ್ಯೆ ಎಲ್ಲ ಬ್ಲಾಕ್ಸ್ ಇಟ್ಕೊಂಡು ಹೋಗಿದ್ದು. ರಾತ್ರಿ ಬಂದು 2 ವೀಲರ್ ನಾನು ಕೂಡಿದ್ದೆ, ನನಗೆ ಗೊತ್ತಿದೆಯಾ? ಅದನ್ನು ಹಾಕಿ ಇಲ್ಲದ ಇಡಬೇಡಿ, ಎರಡರಲ್ಲಿ ಒಂದು ಕೆಲಸ ಮಾಡಿ. ಮತ್ತು ಇದು ಈ ಡ್ರೈನ್ ಮಾಡೋದು ಯಾವಾಗ ಮಾಡ್ತೀರಿ? ನಿಮ್ಗೆ ಎಷ್ಟು ದಿವಸ ಬೇಕು? ಮಳೆಗಾಲ ಮುಗಿಯೋ ಮಕ್ಕಳು ಮಾಡ್ತೀರಾ ಇಲ್ವಾ? ಹೇಗೆ ಯಾವಾಗ? ಮಳೆಗಾಲ ಆರಂಭ ಆಯಿತು, ಈಗ ನಿಮಗೆ ಇದು ಎಕ್ಸ್ಟ್ರಾ ಡೇ ಕೊಟ್ಟಿಲ್ಲ ಮಳೆಗಾಲ, ಯಾಕಂದರೆ ಮೇಯಲ್ಲಿ ಅಲ್ವಾ? ಈಗ ನಿಮಗೆ ಕಟ್-ಅಪ್ ಡೇಟ್ ಯಾವಾಗ? ಟೈಮ್ ಎಕ್ಸ್ಟೆನ್ಷನ್ ತಗೊಂಡಿದ್ದಾರೆ. ಯಾವತ್ತಿನವರೆಗೆ ಟೈಮ್ ಎಕ್ಸ್ಟೆಂಡ್? ಯಾವಾಗ? ಇಲ್ಲಿವರೆಗೆ ಅದು ಜುಲೈ ಮಂತ್ ಎಂಡ್, ಮೇ ಎಂಡ್ ಆಗಸ್ಟ್. ಮೇ ಎಂಡ್ ಆಗಸ್ಟ್ ವರೆಗೆ ಇದೆಯಾ? ಆಗಸ್ಟ್ ವರೆಗೆ ಇದೆ ಸರ್. ರೈನಿ ಸೀಸನ್ ಕಟ್ ಆಫ್ ಆಗಿ ಅಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಹೋಗ್ತದೆ? 11 ತಿಂಗಳು ಎಕ್ಸ್ಟ್ರಾ ಕೇಳಿದ್ದಕ್ಕೆ. ಅಲ್ಲ, ಮೇ ತಿಂಗಳನ್ನು ಮಳೆ ಇರುವ ತಿಂಗಳನ್ನು ನೀವೇ ರೆಡ್ಯೂಸ್ ಮಾಡಿದ್ರೆ ಅಲ್ಲ ಸರ್ಕಾರ ರೆಡ್ಯೂಸ್ ಮಾಡಿದ್ರೆ? ಸರ್ಕಾರ ರೆಡ್ಯೂಸ್ ಮಾಡ್ತದೆ ಸರ್. ಕೊಡುವಾಗ ಅದು ಮಳೆ ಒಟ್ಟಿಗೆ ಕೊಡ್ತಾರೆ ಸರ್. 11 ತಿಂಗಳು ಅಂತ ಕೇಳಿದೆ, 11 ತಿಂಗಳು ಟೋಟಲ್ ಆಗಿ ಬರ್ತದೆ ಸರ್. 11 ತಿಂಗಳವರೆಗೆ ನಮಗೆ ಕಾಯ್ಲಿಕ್ಕೆ ಇಲ್ಲ ಸರ್, ಅಷ್ಟು ಈಗ ನಾವು ನೀವು ನೋಡಿ 11 ತಿಂಗಳು ಇನ್ನು ಮಾಡ್ತಾ ಇದ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ಗೆ ಬರೀತೀನಿ, ಖಂಡಿತ ಬರೀತೇನೆ. ನಿಮಗೆ ಮೊದಲು ಇನ್ನು ಮುಂದೆ ಕೆಲಸ ಮಾಡಬೇಕಿದ್ರೆ, ನೀವು ಕೆಲಸ ಮುಗಿಸ್ಬೇಕಿದ್ರೆ ಇದೊಂದು ಕೆಲಸ ಮುಗಿಸ್ಬೇಕು ಸರ್. ನಿಮ್ಮ ಮೇಲೆ ನಮಗೇನು ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ. ದಟ್ ಈಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಅಟ್ ಆಲ್. ನಮಗೆ ಕೆಲಸ ಮಾಡಿಕೊಡಿ, ಕ್ವಾಲಿಟಿ ಕೊಡಿ, ಬೇರೆ ಏನು ಕೇಳೋದಿಲ್ಲ. ನೀವು ಕೆಲಸ ಮುಗಿಸಿದ್ದಾರೆ, ನೀವು ಕೊಟ್ಟಂಥ ಕೆಲಸವನ್ನು ಬೇಗ ಮುಗಿಸಿ. ಎಷ್ಟು ದಿವಸದಿಂದ ನೀವು ಮಾಡ್ತಾ ಇದ್ದೀರಿ, ಇದನ್ನು ಇಮಿಡಿಯೇಟ್ ಎಷ್ಟು ದಿವಸ ಒಳಗೆ ಮುಗಿಸ್ತೀನಿ ಅಂತ ಹೇಳಿ ನನಗೆ. ಹೇಳಿ, ಎಷ್ಟು ನಿಮಗೆ ದೊಡ್ಡ ಕೆಲಸಗಳಿಲ್ಲ. ಇನ್ನು ಇದಕ್ಕೆ ಕೋಟಿಂಗ್ ಇದೆಯಾ? ಈಗ ಡಿವೈಡರ್ ಇದೆ ಸರ್, ಈಗ ಡ್ರೈನ್ ವರ್ಕ್ ಮಾಡಬೇಕು, ಮತ್ತೆ ಫೈನಲ್ ಲೇಯರ್ BC ಹಾಕಬೇಕು ಸರ್. ಈಗ ಇಮಿಡಿಯೇಟ್ಲಿ ಅವರು ಡಿವೈಡರ್ ಅನ್ನು ಫಿನಿಶ್ ಮಾಡಿ, ಡಿವೈಡರ್ ಮತ್ತೆ ಡ್ರೈನ್ ವರ್ಕ್ ಫಿನಿಶ್ ಮಾಡಿ. ಬಾಕಿದು ನೀವು ಬೇಕಿದ್ರೆ ನಿಮಗೆ ರೈನ್ ಹಾಕೋಕೆ ಆಗಿಲ್ಲ ಅಂತ ಅದು ತೊಂದಿಲ್ಲ. 1 ಕೋಟ್ ಹಾಕುದು ರೈನ್ ನಂತರ ಹಾಕಿದ್ರೆ ತೊಂದರೆ, ಅದು ಬೆಟರ್. ಯಾಕಂದ್ರೆ ಕ್ಲಿಯರ್ ಆಗಿರ್ತದೆ, ಅದಕ್ಕೆ ನಮಗೇನಿಲ್ಲ. ನೀವು ಡಿವೈಡರು ಮತ್ತೆ ಡ್ರೈನ್ ಎರಡನ್ನು ಇಮಿಡಿಯೇಟ್ ಯಾವಾಗ ಫಿನಿಶ್ ಮಾಡ್ತೀರಿ ಅಂತ ಹೇಳಿ. 15 ಒಳಗೆ ಫಿನಿಶ್ ಮಾಡ್ತಾರೆ. ಯಾವಾಗ? 15 ಇದು ಕ್ಲಿಯರ್ ಅಲ್ವಾ? ಮೊದಲಿನ ತರ ಈಗ ಸ್ವಲ್ಪ ಚೇಂಜ್ ಇರ್ತಾರೆ. ಇಲ್ಲ ಸರ್, ನಾವು ಮಾಡಿಕೊಡ್ತೀವಿ. ಅದೇ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ. ನೀವು ಬೇಕಾದ್ರೆ 5 ದಿವಸ ತಗೊಳ್ಳಿ ಎಕ್ಸ್ಟ್ರಾ. ಇದರಲ್ಲಿ ಇರೋದು ಇನ್ನು ನಮಗೆ 6 ದಿವಸ ಮಾತ್ರ. ನೀವು 20ನೇ ತಾರೀಕು ಫಿನಿಶ್ ಮಾಡಿಕೊಡಿ. ಅದಕ್ಕೆ ಮೊದಲು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಮಧ್ಯದಲ್ಲಿ ಹಾಕಿರೋದನ್ನು ಇಮಿಡಿಯೇಟ್ ಇಡಿ. ನೀವು 2 ಜನ ಇಟ್ಕೊಂಡು ಒಂದೊಂದು ಕಲ್ಲು ಲೇ ಮಾಡೋದು, ಇಟ್ ಈಸ್ ನಾಟ್ ಎ ಕಾಂಟ್ರಾಕ್ಟರ್ ಸಿಸ್ಟಮ್. ನೀವು ಅಲ್ಲಿ ನೋಡ್ತಾ ಇದ್ದೆ ನಾನು ಮೊದಲು 2 ಜನ ಮಧ್ಯ ಡಿವೈಡರ್ ಅನ್ನು ಹಾಕುದು, 100 ಜನ ಹಾಕೋದು ಲೇಬರ್. ಒಂದು 15 ಜನ ಲೇಬರ್ ಹಾಕಿ ಅದನ್ನು ಹಾಕಿ ಮಾಡಿ ಬಿಸಾಕಿ ಕೆಲಸ ಫಿನಿಶ್ ಮಾಡಿ. ಮತ್ತೆ ಇಲ್ಲಿ ಅವರೇನೋ ತೊಂದರೆ
ಇದೇ ಪುಣ್ಯ ಹತ್ರ ನೋಡಿ ಆಗ್ಲಿಲ್ಲ. ನಮ್ಮ ಕೆಳಗಡೆ ನನ್ನ ಮನೆ ಬ್ಲಾಕ್ ಕ್ಲಿಯರ್ ಮಾಡಿ ಅಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ನೀವು ನನಗೆ ಸಮಾಧಾನ ಆಗೋಗೆ ನೀವು ದಯಮಾಡಿ ಹೇಳ್ಬೇಕು. ಇಲ್ಲ ಸರ್ ಮಾಡಿ ಬರ್ತೇನೆ ಸರ್. ನನ್ನನ್ನು ಸಮಾಧಾನ ಮಾಡ್ಲಿಕ್ಕೆ ನೀವು ದಯಮಾಡಿ ಹೇಳ್ಬೇಕು. ನಾನು ನಿಮ್ಗೆ ಈಗ ಮೋರಿಯನ್ನು ನಾನು ಹೈಕೋರ್ಟಿಗೆ ಹೋಗಿ ತೆಗೆದು ಹಾಕ್ಬೇಕಂತ ನಿಮಗೆ ಆರ್ಡರ್ ಆಗಿದೆ. ನಮಗೆ ತೆಗೆದು ಹಾಕ್ಬೇಕಂತ ನಿಮ್ಮನ್ನು ನಾವು ಪೀಡಿಸುವುದಿಲ್ಲ. ಹಾಗೇನೆ ನೀವು ಹೋಗುವಂತ ಪ್ರಾಪರ್ ಸರಿಯಾದ ವ್ಯವಸ್ಥೆ ಆದ್ರೆ ಅದು ಡ್ರೈನ್ ಮಾಡಬೇಕು. ಅದನ್ನು ಅವು ದುಂಬುದ ಕೈಯಿಂದ ಕಟ್ ಮಾಡ್ತಿದ್ದು ಸರ್. ಆಯ್ತು ಪೈಪ್ ಸೇರ್ಸೋದು ಕೊಡ್ತೆ ಎಕ್ಸ್ಟ್ರಾ 15 ಲೆಂತ್ ಪೈಪ್ ಅದು 15 ಟೋಟಲ್ ಪೈಪ್ 15 ಬಾರ್ದು ನಾನು ಐನೇ ಕಂಟಿನ್ಯೂ ಮಾಡ್ಬಿಡ ಮಲ್ತೆ ನಮ್ಮಲ್ಲಿ ಬೆಕ್ ಮಾಡ್ಬಿಡಿ ಇಮೇತ ಮಿತ್ತ ನೀರು ತಿಂತು ಎಕ್ಸ್ಟ್ರಾ ಕೂರಡ ಇದಕ್ಕೆ ಅವಕಾಶ ಮಂತ್ಕೋ ಆದ್ಮೇಲೆ ನೀರು ಐಟು ಉಂಟು ಸರ್ ಕಂಡ ಬರ್ತಿನ ನೀರು ಪೂರ ಕೌಕಾಚರ್ ಮುಖಾಂತರ ಡ್ರೈನಿಗೆ ಬರೋದು ಮಾತಲ್ಲ ಈ ಮಿತ್ತ